ಪ್ರವೀಣ್ ಅವರ ಈ ರೀತಿಯ ಒಂದು ಸಾವು ನಮ್ಮೆಲ್ಲರಿಗೂ ದುಃಖ ತಂದಿದೆ. ಸಮಾಜದಲ್ಲಿ ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಯಾವುದೇ ಸಮಸ್ಯೆಗಳನ್ನು ಎದುರು ಹಾಕ್ಕೊಳ್ಳದೆ ಅತ್ಯಂತ ಪ್ರೀತಿಯಿಂದ ಸಮಾಜದ ಮಧ್ಯೆ ಬದುಕ್ತಾ ಇದ್ದಂಥ ಮತ್ತು ಎಲ್ಲ ಸಮಾಜದ ಎಲ್ಲ ಧರ್ಮೀಯರ ಮಧ್ಯೆನೇ ಬದುಕ್ತಾ ಇದ್ದಂಥ ಪ್ರವೀಣ್ ಇವತ್ತು ನಮ್ಮ ಜೊತೆ ಇಲ್ಲ. ಯಾರಿಗೆ ತನ್ನ ಅಂಗಡಿಯಲ್ಲಿ ಕೆಲಸ ಕೊಟ್ಟಿದ್ರು, ಯಾರಿಗೆ ಸಮಸ್ಯೆ ಆದಾಗ, ಆರೋಗ್ಯಕ್ಕೆ ತೊಂದರೆ ಆದಾಗ ತಾನೇ ಮುಂದೆ ನಿಂತು ಅವರನ್ನು ಆಸ್ಪತ್ರೆ ಸೇರಿಸ್ತಾ ಇದ್ರು, ಅವರು ಇವತ್ತು ನಮ್ಮ ಜೊತೆ ಇಲ್ಲದೇ ಇರುವುದು ನಮಗೆ ದುಃಖ ತಂದಿದೆ. ಮಾತ್ರ ಅಲ್ಲ, ಅಂಥ ಕೆಲವರು ಷಡ್ಯಂತ್ರಿಕಾರಗಳ ಕಾರಣದಿಂದ ಅವರನ್ನು ಗುರ್ತು ಇವರು ಪ್ರವೀಣ ಅಂತ ತೋರಿಸುವವರು ಈ ಊರಲ್ಲಿ ಯಾರೋ ಇದ್ದಿರಬೇಕು. ಪ್ರವೀಣನ ಚಲನವಲನವನ್ನು ಗಮನಿಸುವಂಥವರು ಲೋಕಲ್ ಅವರು ಯಾರೋ ಇದ್ದಿರಬೇಕು. ಈ ಕಾರಣಕ್ಕಾಗಿ ಪ್ರವೀಣನ ಟಾರ್ಗೆಟ್ ಮಾಡಿ ಇವತ್ತು ಹತ್ಯೆ ಮಾಡಿದ್ದಾರೆ. ದೆಹಲಿಯಲ್ಲಿ ಪಾರ್ಲಿಮೆಂಟ್ ನಡೀತಾ ಇತ್ತು, ಅದಕ್ಕಾಗಿ ನಾನು ದೆಹಲಿ ಇದ್ದೆ. ಆದರೆ ಇಲ್ಲಿಯ ನಮ್ಮ ಕಾರ್ಯಕರ್ತರು ತಕ್ಷಣ ರಾತ್ರಿಯೇ ನನಗೆ ಮಾಹಿತಿಯನ್ನು ತಿಳಿಸಿದರು. ಬೆಳಿಗ್ಗೆನೇ ಅಮಿತ್ ಶಾ ಅವರಿಗೆ ಭೇಟಿ ಮಾಡಿ ಪತ್ರವನ್ನು ಕೊಟ್ಟು ಇದು ಯಾವ ರೀತಿ ಹಿಂದೆ ಕೊಲೆ ಆಗಿತ್ತು, ಅದು ಬೆಂಗಳೂರಿನ ರುದ್ರೇಶ್ ಇರ್ಬೋದು, ಮೈಸೂರು ಇರ್ಬೋದು, ಅಥವಾ ಮೂಡಬಿದ್ರಿಯ ಶರತ್ ಇರ್ಬೋದು, ಉಳಿದಂಥ ನಮ್ಮ ಜಿಲ್ಲೆಯಲ್ಲಿ ಮೊನ್ನೆ ಶಿವಮೊಗ್ಗದಲ್ಲಾದಂಥ ಹರ್ಷ ಇರ್ಬೋದು, ಈ ಕೊಲೆ ಮಾದರಿಯಲ್ಲೇ ಈ ಕೊಲೆನೇ ಇವತ್ತು ಪ್ರವೀಣಂದು ನಡೆದಿದೆ. ಕೇರಳ ಮಾದರಿಯಲ್ಲಿ ಕೊಲೆ ನಡೆದಿದೆ. ಕೇರಳದ ಕಾರ್ಯಕರ್ತರನ್ನು ಕೂಡ ಕುತ್ತಿಗೆಯಿಂದ ಮೇಲೇನೆ ಕಡಿದು ತಲೆಗೆ ಹೊಡೆದು ಅವರು ಸಾಯಿಸುವಂಥದ್ದು. ಇದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೊಲೆ ಮಾಡುವಂಥ ರೀತಿ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಇವತ್ತು ವಿದೇಶದಲ್ಲಿ ಕೂಡ, ಸಿರಿಯಾದಂಥ ದೇಶಗಳಲ್ಲಿ, ಪಾಕಿಸ್ತಾನ ಇಂಥ ಕಡೆಗಳಲ್ಲಿ ಕೂಡ ಟ್ರೈನ್ಡ್ ಆಗಿ ಭಾರತಕ್ಕೆ ಬಂದು ಇಂಥ ಕೊಲೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸಹಜವಾಗಿ ಇದೆ. ರುದ್ರೇಶನ ಕೊಲೆ ಆದಂಥ ಸಂದರ್ಭದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾನೇ ಮಾಡಿದ್ದು ಅನ್ನುವಂಥದ್ದು ಸಾಬೀತಾಗಿ ಅವರು ಇವತ್ತು ಜೈಲಲ್ಲಿದ್ದಾರೆ. ಅದಕ್ಕಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇದರ ಹಿಂದೆ ಇದೆ ಅನ್ನುವಂಥ ಒಂದು ಊಹೆಯನ್ನು ಮಾಡಿ ನಾನು ಅವತ್ತೇ ಗೃಹ ಸಚಿವರುಗಳಿಗೆ ಭೇಟಿ ಮಾಡಿ ಪತ್ರವನ್ನು ಕೊಟ್ಟಿದ್ದೆ. ಇವತ್ತು NIAಗೆ ಎನ್ಕ್ವೈರಿಯನ್ನು ಕೊಟ್ಟಿದ್ದಾರೆ. ಇದರ ತನಿಖೆ ಇವತ್ತು NIA ಕೈಗೆ ತಗೊಂಡಿದೆ. ಅದೇ ದಿನ ಓರಲ್ ಆಗಿ ಮಾನ್ಯ ಕೇಂದ್ರ ಸಚಿವರುಗಳು, ಗೃಹ ಸಚಿವರು ತಿಳಿಸಿದ ಕಾರಣ ಅವತ್ತು ರಾತ್ರಿಯೇ NIA ಅವರು ಇಲ್ಲಿಗೆ ತಲುಪಿದ್ರು, ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಇದಕ್ಕೆ ಬೆಂಬಲ ಕೊಟ್ಟಂಥ ಕೆಲವರನ್ನು ಬಂಧನ ಮಾಡುವಂಥದ್ದು ಕೂಡ ಆಗಿದೆ. ನಿನ್ನೆ ತಲಶೇರಿಯಲ್ಲಿ, ಕೇರಳದ ತಲಶೇರಿಯಲ್ಲಿ ಕೂಡ ಒಬ್ಬರನ್ನು ಬಂಧ ಮಾಡಿದೆ. ಆದರೆ ನಿಜವಾದ ಅಪರಾಧಿಗಳು ಯಾರು ಬಂದು ತಲೆ ಕಡಿದ್ರು ಅನ್ನುವಂಥದ್ದು ಇವತ್ತು ಹಿಡಿಬೇಕು. ಖಂಡಿತ ನನಗೆ ವಿಶ್ವಾಸ ಇದೆ, NIA ಎಲ್ಲೆಲ್ಲಿ ತನಿಖೆ ಮಾಡಿದೆ ನಿಜವಾದ ಅಪರಾಧಿಗಳನ್ನು ಹಿಡಿಯುವಂಥ ಕೆಲಸವನ್ನು ರಾಷ್ಟ್ರೀಯ ತನಿಖಾ ದಳ ಮಾಡಿದೆ. ಪ್ರವೀಣನ ಹತ್ಯೆಗೆ ನ್ಯಾಯ ಸಿಗಬೇಕು ಅಂದರೆ ನಿಜವಾದ ಆರೋಪಿಗಳು ಬಂಧನ ಆಗಬೇಕು. ಈ ದೃಷ್ಟಿಯಿಂದ ಇವತ್ತು ಕೇಂದ್ರ ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ. NIAಗೆ ಇಲ್ಲಿರುವಂಥ ಲೋಕಲಲ್ಲಿ ಇರುವಂಥ ಎಲ್ಲ ಮಾಹಿತಿಯನ್ನು ಕೂಡ ನಾವು ಕೊಡಬೇಕಾಗಿದೆ. ಪ್ರತಿಯೊಬ್ಬರನ್ನು ಅವರು ತನಿಖೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಮೊಬೈಲ್ ಆಧಾರಿತವಾಗಿ ತನಿಖೆ ಮಾಡ್ತಾರೆ, ಟವರ್ ಆಧಾರಿತವಾಗಿ ತನಿಖೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಖಂಡಿತ ಆದಷ್ಟು ಬೇಗನೆ ಈ ಒಂದು ಸಾವಿಗೆ ನ್ಯಾಯ ಸಿಗಬೇಕು. ಆದರೆ ಮತ್ತೆ ಈ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಈ ರೀತಿಯ ಕೊಲೆಗಳಾಗಬಾರ್ದು, ಇದು ನಮ್ಮ ಅಪೇಕ್ಷೆ ಇವತ್ತಿರುವಂಥದ್ದು. ಅದಕ್ಕಾಗಿ ಬಹಳ ಸೀರಿಯಸ್ ಆಗಿ ಇದನ್ನು ಗಮನಿಸಬೇಕು. ನಮ್ಮೆಲ್ಲರ, ನಾನು ಹೇಳಿದೆ ಗೃಹ ಸಚಿವರಿಗೆ, ನನ್ನ ಮನೆಯಿಂದ ಒಂದು 7-8 ಕಿಲೋಮೀಟ್ರ್ ದೂರದಲ್ಲೇ ಇವತ್ತು ನಡೆದಿದೆ. ಇದರಲ್ಲಿ ಸಿಕ್ಕಾಕೊಂಡಂಥ ವ್ಯಕ್ತಿ ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟ್ರ್ ದೂರದಲ್ಲಿರುವಂಥವನು. ಅದಕ್ಕಾಗಿ ನಮ್ಮೆಲ್ಲರೂ ಕೂಡ, ನಮ್ಮ ಕಾರ್ಯಕರ್ತರು ಯಾರ್ಯಾರು ಇವತ್ತು ಸಂಘಟನೆಗಾಗಿ ಓಡಾಟ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಭೀತಿಯಲ್ಲಿದ್ದಾರೆ, ಭಯದಲ್ಲಿದ್ದಾರೆ, ಮುಂದೇನೋ ಅನ್ನುವಂಥ ಆತಂಕದಲ್ಲಿದ್ದಾರೆ. ಈ ಕಾರಣಕ್ಕಾಗಿ ತಕ್ಷಣ ಇದರ ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು ಮತ್ತು ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ವಿಚಾರವನ್ನು ಕೇಂದ್ರದ ಸರ್ಕಾರದ ಗಮನಕ್ಕೆ ತಂದಿದ್ದೀನಿ. ನನಗೆ ವಿಶ್ವಾಸ ಇದೆ ಆದಷ್ಟು ಬೇಗನೆ ಇದಕ್ಕೆ ನ್ಯಾಯ ಸಿಗುತ್ತೆ ಅಂಥೇಳಿ. ಒಂದು ಮುಖ್ಯವಾಗಿ PFIಗೆ ಬ್ಯಾನ್ ಮಾಡಬೇಕಾದ್ರೆ ಹಿಂದೆ ಸಿಮಿ ಇತ್ತು, ನಿಮಗೆಲ್ಲರಿಗೂ ಗೊತ್ತಿದೆ. ಸಿಮಿ ಸಂಘಟನೆಯ ಬಗ್ಗೆ
ಬಹಳ ದೊಡ್ಡ ಪ್ರಮಾಣದ ಮಾಹಿತಿಯನ್ನು ಸಂಗ್ರಹ ಮಾಡಿದ ಮೇಲೆ ಅದರ ಬ್ಯಾನ್ ಮಾಡಿದರೂ ಕೂಡ ಅದು ಮುಂದೆ ಕೋರ್ಟಲ್ಲಿ ನಿಲ್ಲಬೇಕಾಗುತ್ತೆ. ಆ ಕಾರಣಕ್ಕಾಗಿ ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು, ಅದಕ್ಕೆ ಬೇಕಾದಂಥ ಹಿನ್ನೆಲೆಯನ್ನು, ಅದಕ್ಕೆ ಬೇಕಾದಂಥ ಮಾಹಿತಿಗಳನ್ನು ಕಾನೂನು ಪ್ರಕಾರವಾಗಿ ನಾವು ಸಂಗ್ರಹ ಮಾಡಬೇಕು. ಈ ಮಾಹಿತಿ ಸಂಗ್ರಹಣದಲ್ಲಿ ಇವತ್ತು ಕೇಂದ್ರ ಸರ್ಕಾರ ತೊಡಗಿಸಿದೆ. ಅದಕ್ಕಾಗಿ ನಾವು NIA ಕೇಳಿದ್ದು. ಅದಕ್ಕಾಗಿ ಹರ್ಷಣ ಕೇಸ್ ಕೂಡ NIAಗೆ ಕೊಟ್ಟಿರುವಂಥದ್ದು. ಮಾಹಿತಿ ಸರಿಯಾದ ರೀತಿಯಲ್ಲಿ ಮಾಹಿತಿ ಸಂಗ್ರಹ ಆಗಬೇಕು. ಮಾಹಿತಿ ಸಂಗ್ರಹ ಆದ ಮೇಲೆ ಅದಕ್ಕೆ ಸರಿಯಾದ ರೀತಿ ಫೈಲ್ ರೆಡಿ ಮಾಡಬೇಕು. ಅದಾದ ಮೇಲೆ ಈ ಒಂದು ಸಂಘಟನೆಯನ್ನು ಮಾಡಬೇಕು. ಸಂಘಟನೆ ಬ್ಯಾನ್ ಆದ ಮೇಲೆ ಕೂಡ ಅದು ಕೋರ್ಟಲ್ಲಿ ಕೂಡ ಸರ್ಕಾರ ಗೆಲ್ಲುವಂತಿರಬೇಕು. ಈ ಕಾರಣಕ್ಕಾಗಿ ಇದಕ್ಕೆ ಬೇಕಾದ ಮಾಹಿತಿಯನ್ನು ಸಂಗ್ರಹ ಮಾಡುವುದರಲ್ಲಿ ಸರ್ಕಾರ ತೊಡಗಿಸಿಕೊಂಡಿದೆ. ಆದಷ್ಟು ಬೇಗನೆ ಮಾಹಿತಿಗಳು ಸಿಗಲಿ ಮತ್ತು ಈ ಕೇಸಿನ ಹಿಂದೆ ಇರುವಂಥ ಷಡ್ಯಂತ್ರ ಕೂಡ ಗೊತ್ತಾಗಲಿ ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇದೆ. ಸಹಜವಾಗಿ ಇಂಥ ಘಟನೆಗಳು ಅಮಾಯಕರು ಬಲಿಯಾದಾಗ ಆಕ್ರೋಶ ಬರುವುದು ಸಹಜ ಇದೆ. ಆಕ್ರೋಶ ನಮಗೂ ಬಂದಿದೆ, ಆಕ್ರೋಶ ಎಲ್ಲರಿಗೂ ಬಂದಿದೆ. ಆದರೆ ಆಕ್ರೋಶದ ಹಿಂದೆ ನೋವಿದೆ, ದುಃಖ ಇದೆ. ನಾವು ನಮ್ಮ ಹುಡುಗನನ್ನು ಕಳ್ಕೊಂಡಂಥ ಒಂದು ಸಿಟ್ಟಿದೆ. ಖಂಡಿತ ಇದಕ್ಕೆ ಬೇಕಾದಂಥ ಕಾನೂನು ರೀತಿಯಲ್ಲಿ ನಾವು ಇದನ್ನು ಸರಿ ಮಾಡಬೇಕೇ ಹೊರತು ಯಾರೇ ವೈಯಕ್ತಿಕವಾಗಿ ನಾನಿವತ್ತು ಏನು ಹೇಳಿಕೆ ಕೊಟ್ಟರು ಕೂಡ ಅದು ವೈಯಕ್ತಿಕ ಹೇಳಿಕೆ ಆಗುತ್ತೆ. ಅದಕ್ಕಾಗಿ ಕಾನೂನು ಮೂಲಕ ಇವರನ್ನು ಬಗ್ಗು ಬಡಿಯುವುದು ಹೇಗೆ, ಕಾನೂನು ಮೂಲಕ ಇದಕ್ಕೆ ಈ ದೇಶದಲ್ಲಿ ಭಯೋತ್ಪಾದಕತೆಯನ್ನು ದೂರ ಮಾಡಿ, ಇಂಥ ಷಡ್ಯಂತ್ರವನ್ನು ದೂರ ಮಾಡಿ ಹೇಗೆ ದೇಶದ ರಕ್ಷಣೆ, ಇದು ದೇಶದ ರಕ್ಷಣೆ ಜೊತೆ ಜೋಡಿಸ್ಕೊಂಡಿದೆ. ಇದು ಹೆದರಿಸ್ತಿರುವಂಥ ಒಂದು ರೀತಿ. ನೀವು ಸಂಘ ಪರಿವಾರದ BJPಯ ಕೆಲಸ ಮಾಡಿದರೆ ನಿಮ್ಮ ಗತಿ ಈ ರೀತಿ ಅನ್ನುವಂಥದ್ದನ್ನು ತೋರಿಸುತ್ತಿರುವಂಥ ಒಂದು ಭಯಪಡಿಸುವಂಥ ರೀತಿಯಾಗಿದೆ. ಅದಕ್ಕೆ ಅಂಥ ಷಡ್ಯಂತ್ರಿಗಳಿಗೆ, ಅಂಥ ದೇಶದ್ರೋಹಗಳಿಗೆ ಯಾವ ಶಿಕ್ಷೆ ಕೊಡಬೇಕು ಅದನ್ನು ಕೊಡಬೇಕಾಗಿದೆ. ಆಕ್ರೋಶ ಸಹಜ ಇದೆ. ಆದರೆ ಆಕ್ರೋಶ ನಮ್ಮ ಮನೆಯ ಹುಡುಗನನ್ನು ಕಳ್ಕೊಂಡಾಗ ನಮಗೆ ದುಃಖ ಆಗೋದು, ಕಣ್ಣೀರು ಬರೋದು, ಆಕ್ರೋಶ ಬರೋದು, ಆ ಸಿಟ್ಟನ್ನು ಕಾರ್ಯಕರ್ತರು ತೋರಿಸಿದ್ದಾರೆ. ಅದಕ್ಕಿಂತ ಹೆಚ್ಚು ನಾನೇನು ಮಾತಾಡೋದು. ಮಸೂದ್ ಕೊಲೆ ಇದೊಂದು ಷಡ್ಯಂತ್ರದ ಕೊಲೆ ಅಲ್ಲ. ಸಹಜವಾಗಿ ಅವ್ರು ಗಲಾಟೆ ಮಾಡ್ಕೊಂಡಿದ್ರು, ನಿಮಗೂ ಗೊತ್ತಿದೆ. ನನಗಿಂತ ಹೆಚ್ಚು ಈ ಊರವರು ನಿಮಗೆ ಗೊತ್ತಿದೆ. ಸಹಜವಾಗಿ ಗಲಾಟೆ ಆಗಿದೆ. ಅವರು ರಾಜಿ ಪಂಚಾಯಿತಿಗೆ ಕರೆದಿದ್ದಾರೆ, ಅಲ್ಲಿ ಮತ್ತೆ ಗಲಾಟೆ ಆಗಿದೆ. ಅದಕ್ಕಾಗಿ ಅಲ್ಲಿದ್ದಂಥವ್ರು ಹೊಡೆದಿದ್ದಾರೆ, ಅವರು ಸತ್ತಿದ್ದಾನೆ. ಇದರ ಹಿಂದೆ ಒಂದು ದೇಶದ್ರೋಹದ ಪ್ರತಿಯೊರು ಇದೆ, ದೇಶಕ್ಕೆ ಸಂಬಂಧಪಟ್ಟಂಥ ದೇಶದ ಭದ್ರತೆಯ ಜೊತೆ ಸಂಬಂಧ ಇದೆ ಅನ್ನುವಂಥದ್ದು ಅನ್ನಿಸುವಂಥದ್ದು ಅಲ್ಲ. ಆದರೂ ಕೂಡ ಇದರ ಬಗ್ಗೆನೂ ತನಿಖೆ ಆಗಬೇಕು, ಯಾಕಾಗಿದೆ ಅನ್ನುವಂಥದ್ದು. ಯಾವುದೇ ಕೊಲೆ ಕೂಡ ಆ ತಾಯಿಗೆ ಮಕ್ಕಳನ್ನು ಕಳ್ಕೊಂಡಾಗ ದುಃಖ ಆಗೇ ಆಗುತ್ತೆ. ಆದರೆ ಇದರ ಹಿಂದಿರುವಂಥದ್ದನ್ನು ಕೂಡ ಪತ್ತೆ ಮಾಡೋಣ. ಆದರೆ ಈ ಕೇರಳದಿಂದ ಹಿಡಿದು ದಕ್ಷಿಣ ಕನ್ನಡದ ಉಡುಪಿ ತನಕ ಆಗುವಂಥ ಕೊಲೆಯಲ್ಲಿ ದೇಶದ್ರೋಹದ ಜೊತೆ ಇದು ಜೋಡಿಸ್ಕೊಂಡಿದೆ, ಭಯೋತ್ಪಾದಕತೆ ಜೊತೆ ಇದು ಜೋಡಿಸ್ಕೊಂಡಿದೆ. ಅದಕ್ಕಾಗಿ ನಮಗೆ ದುಃಖ ಆಗ್ತಾ ಇರುವಂಥದ್ದು. ಇಲ್ಲಾಂದರೆ ಪ್ರವೀಣನನ್ನು ಹುಡುಕಿ ಕೊಲ್ಲುವಂಥದ್ದು ಏನಿತ್ತು? ಇದರ ಹಿಂದಿರುವಂಥ ಶಕ್ತಿ ಏನು? ತನಿಖೆ ಆಗಲಿ, ಎಲ್ಲ ತನಿಖೆಗಳು ಕೂಡ ಮುಂದುವರಿಲಿ, ತನಿಖೆ ಆಗಲಿ. ಯಾಕೆ ಆಗ್ತಾ ಇದೆ, ಇದರ ಹಿಂದಿರುವಂಥ ರೋಷ ಏನು, ಇದರ ಹಿಂದಿರುವಂಥ ಶಕ್ತಿ ಏನು, ಯಾವ ಕಾರಣಕ್ಕೆ ಆಗ್ತಿದೆ, ಇದೆಲ್ಲವೂ ಕೂಡ ಪೊಲೀಸ್ ತನಿಖೆ ಆಗುತ್ತೆ. ಆಸ್ಪತ್ರೆ ಖಂಡಿತವಾಗಿ ಎಲ್ಲ ಕಡೆ ಕೂಡ PSCಯಲ್ಲಿ ನಮಗೆ ತುಂಬ ಕಡೆಗಳಲ್ಲಿ ಡಾಕ್ಟರ್ಸ್ ಇಲ್ಲ, ನರ್ಸಸ್ ಇಲ್ಲ. ಬಹಳ ದೊಡ್ಡ ಪಾಪ್ಯುಲೇಷನ್ ಇರುವಂಥ ಒಂದು ಗ್ರಾಮ ಇದು, ನಗರವಾಗಿ ಬೆಳೀತಾ ಇರುವಂಥ ಒಂದು ಗ್ರಾಮ. ಈ ಆಸ್ಪತ್ರೆಯಲ್ಲಿ ಕೂಡ ಸರಿಯಾದ ಡಾಕ್ಟ್ರ್ ಇದ್ದರೆ ನನ್ನ ಗಂಡನಿಗೆ ಚಿಕಿತ್ಸೆ ಸರಿಯಾದ ಟೈಮಲ್ಲಿ ಸಿಗ್ತಾ ಇತ್ತು, ಕನಿಷ್ಠ ಪಕ್ಷ ಅವನ ಬ್ಲಡ್ ಹೋಗೋದು ನಿಲ್ತಾ ಇತ್ತು ಅಂತ ಮಾತನ್ನು ಇವತ್ತು ಪ್ರವೀಣನ ಹೆಂಡತಿಯವರು ನೂತನ್ ಕುಮಾರಿ ಅವರು ನಮಗೆ ತಿಳಿಸಿದ್ದಾರೆ. ಇದು ಒಂದು ರೀತಿಯಲ್ಲಿ ಕಣ್ತೆರೆಸುವಂಥದ್ದು ಘಟನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ PSCಗಳು ಕೂಡ ಸರಿಯಾಗಬೇಕು, PSCಯಲ್ಲಿ ಡಾಕ್ಟ್ರುಗಳು ಇರುವಂಗೆ ಮಾಡಬೇಕು. ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯ, ಆ ಡಾಕ್ಟ್ರ್ ಅಲ್ಲೇ ಉಳಿಯೋದಕ್ಕೆ ಒಂದು ಕ್ವಾರ್ಟರ್ಸ್ ಆಗ್ಬೋದು ಅಥವಾ ಉಳಿದಂಥ ಮೂಲಭೂತ ಸೌಕರ್ಯವನ್ನು ನಾವು ಕೊಡಬೇಕು. ಇಲ್ಲಿ ಕೇವಲ ಈ ಕೇಸ್ ಅಂತಲ್ಲ, ಯಾರೋ ಹೆರಿಗೆ ನೋವು ಅಂತ ಹೋಗಿರ್ಬೋದು, ಯಾರೋ ಹಾವು ಕಡ್ದಿದೆ ಅಂತ ಹೋಗಿರ್ಬೋದು, ಅಥವಾ ಯಾರಿಗೋ ಹಾರ್ಟ್ ನೋವು ಬಂದಿದೆ ಅಂತ ಹೋಗಿರ್ಬೋದು. ಇಂಥ ಎಲ್ಲರಿಗೂ ಕೂಡ ಚಿಕಿತ್ಸೆ ಕೊಡೋಕ್ಕೆ ಅತ್ಯಂತ ಹತ್ತಿರದಲ್ಲಿರುವಂಥದ್ದು PSCಯನ್ನು ಅಪ್ಗ್ರೇಡೇಷನ್ ಮಾಡುವಂಥದ್ದು ಅಗತ್ಯ ಇದೆ. ಇದರ ಬಗ್ಗೆ ನಾನು ಖಂಡಿತ ಸರ್ಕಾರದಲ್ಲಿ ಮಾತಾಡ್ತೀನಿ. ವೈವಿಧ್ಯ ಇಂಟೀರಿಯರ್ಸ್, ಪ್ರಭು ಬಿಲ್ಡಿಂಗ್, ಪುತ್ತೂರು. ಮೊಬೈಲ್ ನಂಬರ್ 6364546850 ಅಥವಾ 966-322-6850. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.